ಪ್ರಸ್ತುತ ವಿದ್ಯಮಾನದಲ್ಲಿನ ಉದ್ಯೋಗಾಧಾರಿತ ಶಿಕ್ಷಣದ ಕೊರತೆಯನ್ನ ಹೋಗಲಾಡಿಸಬೇಕು, ವಿದ್ಯಾರ್ಥಿಗಳನ್ನ ಭವಿಷ್ಯದಲ್ಲಿ ಉತ್ತಮ ಉದ್ಯೋಗಿಗಳನ್ನಾಗಿ ರೂಪಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ನಗರದ ಉರ್ವ ಸ್ಟೋರ್ನಲ್ಲಿರುವಂತಹ ಮ್ಯಾನೇಜರ್ಸ್ ಟವರ್ನಲ್ಲಿ ಆರಂಭಗೊಂಡಿದೆ. ಬಿಕಾಂ, ಬಿಬಿಎ, ಬಿಎಸ್ಡಬ್ಲ್ಯೂ ಕೋರ್ಸ್ಗಳಿಗೆ ದಾಖಲಾತಿ ಕೂಡ ಆರಂಭಗೊಂಡಿದೆ. ಸ್ವಸ್ತಿಕ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅನೇಕ ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದಿರುವ ಡಾಕ್ಟರ್ ರಾಘವೇಂದ್ರ ಹೊಳ್ಳರವರ ಕನಸಿನಂತೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿರುವ ಮೆನೆಸಸ್ ಟವರ್ಸ್ನಲ್ಲಿ ಆರಂಭಗೊಂಡಿದ್ದು ಬಿಕಾಂ, ಬಿಬಿಎ, ಬಿಎಸ್ಡಬ್ಲ್ಯೂ ಕೋರ್ಸ್ಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಶಿಕ್ಷಣ ಸಂಸ್ಥೆಯ ಕುರಿತು ಚೇರ್ಮನ್ ಡಾಕ್ಟರ್ ರಾಘವೇಂದ್ರ ಹೊಳ್ಳರವರು ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ವಿದ್ಯಾರ್ಥಿಗಳಲ್ಲಿ ಉದ್ಯೋಗಾಧಾರಿತ ಶಿಕ್ಷಣದ ಕೊರತೆ ಎದ್ದು ಕಾಣ್ತಾ ಇದೆ. ಇದನ್ನ ಹೋಗಲಾಡಿಸಬೇಕಾಗಿದೆ. ಆದ್ದರಿಂದ ಈ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸಿದ್ದೇವೆ ಅಂತ ಹೇಳಿದ್ರು. ಉತ್ತಮ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡಬೇಕು ಹೇಳುವ ಉದ್ದೇಶದಿಂದ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಅಂತ ಅದರಲ್ಲಿ ಬಿಕಾಂ, ಬಿಬಿಎ ಮತ್ತು ಬಿಎಸ್ಡಬ್ಲ್ಯೂ ವಿದ್ಯಾಭ್ಯಾಸ ನಾವು ಕೊಡ್ಲಿಕ್ಕಿದ್ದೇವೆ. ಕಾಲೇಜಿನ ಕ್ಯಾಂಪಸ್ ಅಲ್ಲೇ ಸುಮಾರು 5 ಸ್ಟಾರ್ಟ್ಅಪ್ ಕಂಪನಿಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳನ್ನು ಉದ್ಯೋಗಿ ಅಥವಾ ಉದ್ಯೋಗವನ್ನು ಕೊಡುವಂತಹ ಒಬ್ಬ ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಅಥವಾ ಎಂಪ್ಲಾಯಿ ಆಗಿ ಹೇಳಿದ್ರೆ ಅವನು ಉದ್ಯೋಗಸ್ಥನಾಗಿ ಹೋಗ್ಬೋದು ಅಥವಾ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕುವ ಮುಖ್ಯಸ್ಥನಾಗಿರ್ಬೇಕು. ಅವನು ಯಾವುದಕ್ಕೆ ಆಸಕ್ತಿ ಇದೆ ಆ ಆಸಕ್ತಿಯ ವಿಷಯವನ್ನು ಅವನಿಗೆ 3 ವರ್ಷ ಕೂಡ ನಾವು ಬೋಧಿಸ್ತೇವೆ. ಅದೇ ರೀತಿ ಈಗ ಒಬ್ಬ ಉತ್ತಮ ವ್ಯಾಪಾರಸ್ಥನಾಗಿ ಕೂಡ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಉತ್ತಮ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅರ್ನ್ ಬೈ ಲರ್ನ್ ಅಂತ. ಅವನು ವಿದ್ಯಾಭ್ಯಾಸ ಮಾಡ್ತಿರುವಂತಹ ಸಂದರ್ಭದಲ್ಲಿ 2ನೇ ಮತ್ತು 3ನೇ ಸೆಕೆಂಡ್ ಅಂಡ್ ಥರ್ಡ್ ಇಯರ್ ಡಿಗ್ರಿ ಮಾಡುವಾಗ ಮಧ್ಯಾಹ್ನ ನಂತರ ಅವನಿಗೆ ಉದ್ಯೋಗ ಮಾಡಲಿಕ್ಕೆ ಬೇಕಾದಂತಹ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿ ನಾವು ಕೊಡ್ತಾ ಇದ್ದೇವೆ. ಅವನ ಏನು ಫೀಸ್ ಇದೆ ಅಥವಾ ಖರ್ಚು ಏನಿದೆ ಅವನಿಗೆ ದುಡ್ದು ಈ ಶಿಕ್ಷಣ ಸಂಸ್ಥೆಗೆ ಕಟ್ಟಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತದೆ. ಯಾವಾಗ ಅವನು ದುಡಿತಾನ ಆ ದುಡ್ಡಿನ ಬೆಲೆ ಅವನಿಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಏನು ಉದ್ಯೋಗದಲ್ಲಿ ಏನು ಅಗತ್ಯತೆ ಇದೆ ಅದನ್ನು ಕಾಲೇಜು ಜೀವನದಲ್ಲಿ ಅವನು ಕಲಿತಾನೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಭಾಷ್ಯ ಬರೆಯುವ ನಿಟ್ಟಿನಲ್ಲಿ ಆರಂಭಗೊಂಡ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಆಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡ ಕ್ಲಾಸ್ ರೂಮ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಆಡಿಟೋರಿಯಂಗಳನ್ನು ಹೊಂದಿದೆ. ಅರ್ನ್ ವೈಲ್ ಲರ್ನ್ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಸಿಎ, ಸಿಎಸ್, ಮ್ಯಾನೇಜ್ಮೆಂಟ್ ಮತ್ತು ಐಟಿ ಕೋರ್ಸ್ಗಳು ಆರಂಭಗೊಳ್ಳಲಿದೆ. ಒಟ್ಟಿನಲ್ಲಿ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪಣತೊಟ್ಟು ನಿಂತಿದೆ. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.